ಅರ್ಧನಾರೀಶ್ವರ ಪ್ರಾರ್ಥನೆ. ಪಡ್ಯಾರಮನೆ ಕುಟುಂಬದ ಬ್ರಹ್ಮಕಲಶ ಸಮಿತಿ ಅಂಚನೆ ತೊಟ್ಟಿಗೆ ಉಪಸಮಿತಿ ಪೂರ ಸೇರಿದ್ದು ಇದು ಬ್ರಹ್ಮಕಲಶ ಮಾತ್ರ ಇದಾದ ಪಡ್ಯಾರಮನೆ ಕುಟುಂಬದ ಬ್ರಹ್ಮಕಲಶೋಡು ಐಕೆ ತುಂಬ ಅದು ಒಂದು ಹೊರೆ ಕಾಣಿಕೆ ಕೊನಪಿನಲ್ಲಿ ನಿರ್ಣಯ ಮಾಡ್ತಿತ್ತ ಅಂಚ ಈ ಕುಟುಂಬಕ್ಕೆ ಮಾತ್ರ ಹೊರೆ ಕಾಣಿಕೆ ಕೊನಪಿನ ಒಲ್ತು ಒಂದು ನಿರ್ಣಯ ಬಂದ ಲಕ್ಷ್ಮೀ ನರಸಿಂಹದೇವರ ಪಾದವರದು ಎಂಗಳು ಕೊನಪಿನ ಒಂದು ನಿರ್ಧಾರ ಮಾಡ್ತಿದ್ದ. ಆ ನಿರ್ಧಾರ ಪ್ರಕಾರದ ಇನ್ನಿತ ಹೊರಲದ ಮುಹೂರ್ತೋಡು ಎಂಗಳು ಬಿದ್ದಡ್ರೆ ಅಪ್ಪನ ಅನುಗೋಸ್ಕರ ಅಪ್ಪನ ನಟ್ಟೊಂದಿಲ್ಲ ಮಾತ್ರ ಕುಟುಂಬಕ್ಕೆ ಸೇರಿದೆ ಅಂಚ ಅದು ನೇಟು ಓಲ ವ್ಯತ್ಯಾಸ ಇತ್ತಂದಲ್ಲ ಮಾತ ದೈವಗಳು ಸತ್ಯಗಳು ನಮ್ಗೆ ಮಾತ ಮನವರಿಕೆ ಕೊರದು ಜ್ಞಾನ ಕೊರದು ತಪ್ಪನ್ನು ಕ್ಷಮೆ ಮಲ್ತದ್ದು ಹೆಚ್ಚ ಕಮ್ಮಿ ಹೆಚ್ಚ ಇದು ಮಾತ ಒಂಜೆ ತುಂಬುದು ಎಂಗಳ ಒವೇ ಕಾರ್ಯಕ್ರಮ ವಿಘ್ನ ಬರಂದಿಲಾಕ ಎಂಗಳ ಕಾರ್ಯಕ್ರಮ ಸೂತ್ರವಾದ ನಡಕರೆ ಎಂಗಳ ಅಪ್ಪಡ ಅಟ್ಟೊಂದು ಕಮಿಟಿ ಪಂಜನ್ ಜುಮಾದಿ ಬಂಟೆ ಮೈಸಂದಯ್ಯ ಅನ್ನ ಪಂಜಲಿ ಗುಲಿಗೆ ಹೊನ್ನಾರೆ ಮನ್ನದ ನಾಗದೇವರನ್ನು ಮನವರಿಕೆ ಬಂತೊಂದು ಅಂಚಿನ ವೈದ್ಯನಾಥನ ಮನವರಿಕೆ ಬಂದು ಲಕ್ಷ್ಮೀ ನರಸಿಂಹದೇವರನ್ನ ಪಾದ ಅಡ್ಡ ಊರೊಂದು ಎಂಗಳ ಹೊರ ಕಾರ್ಯಕ್ಕೆ ಕೊನೆಯರೆ ಎಂಗಳ ಕುಟುಂಬದ ಹಿರಿಯರೊಟ್ಟಿಗೆ ಅಂಚನೆ ಕುಟುಂಬದ ಹಿರಿಯರ ಎದುರುದಿ ಒಂದು ಅಂಚನೆ ಊರದ ಗ್ರಾಮಸ್ಥರನ್ನ ಒಟ್ಟಿಗೆ ಎದುರು ಕುಟುಂಬಿಕೆ ಮಾತರನ್ನ ಒಟ್ಟಿಗೆ ಆಯ್ತು ಎತ್ತರ ತಗ್ಗಿ ಎತ್ತರ ಬರದ ಇದು ಒಂಜಾಲಕ್ಕೆ ಸಮಾನಾಂತರ ಒಂಜೇ ಮನಸ್ಥಿತಿ ಮಾತೆಲ್ಲ ಒಟ್ಟಿಗೆ ಹೋದು ನಮ್ಮ ಅಪ್ಪೆ ಕಲ್ಲುಟ್ಟಿ ಪಂಜೂರನ ಅಂಚನೆ ಜುಮಾದಿಬಂಟೆ ಮೈಸಂದಾಯನ ವರ್ಣಾರ ಕುಲಿಗ ಅಂಚನೆ ನಾಗದೇವರನ್ನ ಸ್ಥಳಕ್ಕೂ ಬಡ್ಡಾರ ಇಲ್ಲಗ ಎತ್ತೋದು ಗೌರ್ಮೆಂಚಿನ ಇಂಗ್ಲಿಗೆ ಮಾರ್ಗದರ್ಶನ ಬ್ರಹ್ಮಕಲಶೋಗ್ಲ ಅಂಚನೆ ನೇಮಕೋಲೋಗ್ಲ ಮಾತಾಡೋಲ ಅಗ್ನಿ ವಿಘ್ನ ಬರಂದೆ ಇಂಗ್ಲಿ ಪೂರ ಇಂಚೆ ಇತ್ತಂದಲ್ಲ ದೂರ ಬಂತದ್ದು ಸುಮೂರ್ತ ಮಂತು ಬರುದು ಹೊರಡೊಂದು ಹೇಳ್ತಾರೆ. ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ. युग युग वंदित
पार्वती नंदन गजवदन पार्वती नंदन गजवदन जय 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 हे गणनाथ 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 आलय वरद गणेश आलय गौरी गणेश वरद गणेश पालय पालय गौरी गणेश पालय पालय गौरी गणेश ಸಾಹಿತ್ಯ ನಿರೂಪಣೆ ಉಳ್ಳ ಯುಗ ಯುಗಗಳಿಂದ ಈ ಜಗತ್ತು ಸಂಕಷ್ಟಗಳನ್ನು ಎದುರಿಸಿದೆ. ಆಗಾಗ ಭಕ್ತಿಯಲ್ಲಿ ದೇವಾನುದೇವತೆಗಳು ಜನ್ಮ ತಾಳಿ ಸಂಕಷ್ಟದಿಂದ ಮುಕ್ತಗೊಳಿಸಿದ್ದಾರೆ. ಶಂಕರನು ತನ್ನ ದಿವ್ಯ ಶಕ್ತಿಯನ್ನು ಭೂಮಂಡಲಕ್ಕೆ ಕಳುಹಿಸಲು ದೇವಕನ್ಯೆ ಅಂಜನಿ ಹೂಗಳನ್ನು ಸಂಗ್ರಹಿಸುತ್ತಿರುವ ಸಂದರ್ಭ ಅತ್ಯಂತ ಸುಂದರ ಕೋಮಲ ಯುವತಿ ಪರ್ಣ ಪುಷ್ಪಗಳನ್ನು ತುಂಬಿಯನ್ನು ಮೋಹಿತಗೊಳಿಸಬಲ್ಲಂತಹ ರೂಪತಿರುವ ಕನ್ಯೆ ಅಂಜನಿಯದ್ದಾಗಿದೆ. ಅದೇ ಉದ್ಯಾನದಲ್ಲಿ ಹರಿದಾಡುತ್ತಿದ್ದ ಪವನದೇವನ ದಿವ್ಯ ಶಿಕ್ಷಕ ಶಿಷ್ಟ ಪರಿಪಾಲನೆಗಾಗಿ ಸ್ವಯಂ ನೀಲಕಂಠ ಪ್ರಭು ನಿನ್ನ ಗರ್ಭದಲ್ಲಿ ಜನಿಸಲಿದ್ದಾರೆ. ಪವನದೇವನ ದಿವ್ಯ ಪ್ರೇಮದ ಫಲವಾಗಿ ನಿನಗೆ ಉತ್ತರ ಪ್ರಾಪ್ತಿಯಾಗುವ ಅತ್ಯಂತ ಬಲಶಾಲಿ ಬುದ್ಧಿವಂತ ಹಾಗೂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ಮವರೋಗತ ಅಜಾಡ್ಯಂ ಆತ್ಮದುರ್ವಂತ ಹನುಮತ್ಸ್ಮರಣಾತ್ ಭವೇತ್.
ಕಲ್ಲಾಯಿ ವಿಠಲ್ ಡ್ರೈವ್ ವೇದಿಕೆಡೆ ಶ್ರೀ ಲಕ್ಷ್ಮೀ ಭಜನಾ ಮಂಡಳಿ ತಿಂಬರಕೂಟದ್ದು ಭಜನಾ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ನವಸಿನಿ ಮಂಟನ ಪ್ರಜ್ವಲನ ನೇತ್ರ ಗಾನ ಪಾತ್ರ ಕನವನ ದಹನ ಗೋಲ ದಮನ ಕಾಲ ಧರಣಿ ಲೀಲ ಜಯ ಜಯ ಶೂರ
ಭಜರೆ ಬಜರಂಗಿ